ಮುಂಡಾಜೆ ಗ್ರಾಮ ಪಂಚಾಯತ್ನವರು ಕೇಳಬೇಕು. ಇದು ಸ್ಪಾಟ್ ನಂಬರ್ 1 ತೆಪ್ಪದ ಗುಂಡಿ. 1ನೇ ಆಕ್ಸಿಡೆಂಟು 9ನೇ ಆಕ್ಸಿಡೆಂಟು. ಸ್ಪಾಟ್ ನಂಬರ್ 2 ಬಿಲತ್ತಡ್ಕ. ಇಲ್ಲಿ ಕೆಳಗಡೆ ಹೋದಂಥ ಅಜ್ಜಿದೆ, ಹೇಗೆ ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಇಲ್ಲಿಯ ಮೋರಿಯ ಪರಿಸ್ಥಿತಿ. ಈ ಒಂದು ಮೋರಿಯ ಕೆಳಭಾಗದ ದೃಶ್ಯವನ್ನು ಕೂಡ ತೋರಿಸ್ತೇವೆ. ಇದು ಕೂಡ ಕುಸಿಯುವ ಹಂತದಲ್ಲಿದೆ. ಜನರು ಸಾಯುವ ತನಕ ಕಾಯಬೇಕು. ಸ್ಪಾಟ್ ನಂಬರ್ 3 ಒಂಜರೆ ಬೈಲು. ಇವತ್ತೋ ನಾಳೆಯೋ ಕುಸಿಯುವಂಥದ್ದಿದೆ. ಮತ್ತು ಅಡಿ ನೋಡಿ, ಅಡಿ. ಈ ಕಲ್ಲೇನಾದರೂ ಜಾರಿದ್ರೆ ಈ ಮೋರಿಯ ಈ ಕಡೆಯ ಪರಿಸ್ಥಿತಿ ಮುಗಿತದೆ. ಮುಂಡಾಜೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ರಸ್ತೆಯಲ್ಲಿ ನಾವಿದ್ದೇವೆ. ಬಹಳ ರಸ್ತೆ ಡಾಮರೀಕರಣಗೊಂಡು ಬಹಳ ವ್ಯವಸ್ಥಿತವಾಗಿದೆ ಅಂತ ಅನಿಸುತ್ತೆ. ಆದರೆ ಇದರಷ್ಟು ಡೇಂಜರಸ್ ರಸ್ತೆ ಮತ್ತೊಂದಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಯಾಕೆಂತಂದರೆ ಇದು ಮುಂಡಾಜೆಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಸಿಗುವಂತಹ ಒನ್ ಆಫ್ ದ ಮೋರಿ ಅಂತ ಹೇಳ್ಬೋದು. ಈ ಮೋರಿ ಕೂಡ ಬಹಳ ಡೇಂಜರಸ್ ಮೋರಿ. ಇದು ಬಹಳಷ್ಟು ಸಲ ಇದು ಡೇಂಜರಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಅಪಘಾತಗಳಾದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಲ್ಲಿಯ ತನಕ ಅಂತೇಳಿದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಈ ಮೋರಿ ಕುಸಿದು ಬಿದ್ದಿರುವಂಥದ್ದು. ಜೊತೆಗೆ ಇಲ್ಲಿ ನೋಡಿ, ಹೀಗೆ ಬಹಳಷ್ಟು ಆಕ್ಸಿಡೆಂಟ್ಗಳು ಆಗಿರುವಂತಹದ್ದು. ಆಕ್ಸಿಡೆಂಟ್ ಆಗಿ ಕೆಲವರು ಕೆಳಕ್ಕೆ ಕೂಡ ಬಿದ್ದಿರುವಂತಹ ಉದಾಹರಣೆಗಳಿದ್ದಾವೆ. ಆದರೆ ಇದರ ಬಗ್ಗೆ ಯಾರೂ ಕೂಡ ಗಮನವನ್ನು ತೆಗೊಳ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಜೊತೆಗೆ ಬಹಳಷ್ಟು ಬಾರಿ ಗ್ರಾಮ ಪಂಚಾಯತ್ನವರಿಗೆ ಇದನ್ನು ತಿಳಿಸಲಾಗಿದೆ. ಆದರೆ ಗ್ರಾಮ ಪಂಚಾಯತ್ನವರು ಸುತರಾಮ್ ಇದರ ಬಗ್ಗೆ ಒಂದು ಮಾಹಿತಿ ಅಥವಾ ಕಲೆ ಹಾಕ್ತಾನೂ ಇಲ್ಲ, ಇದರ ಬಗ್ಗೆ ರಿಪೇರಿಗೆ ಏನು ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇಲ್ಲ ಅಂತ. ಈ ಏರಿಯಾದ ಹೆಸರೇನು, ಜೊತೆಗೆ ಈ ಏರಿಯಾದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಅನ್ನೋಂಥದ್ದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ತೆಪ್ಪದ ಗಂಡಿ. ಮುಂಡಾಜೆ ಗ್ರಾಮ ಪಂಚಾಯತ್ನವರು ಕೇಳಬೇಕು, ಜೊತೆಗೆ ನೋಡಬೇಕು. ತೆಪ್ಪದ ಗಂಡಿಯ ಮೋರಿಯ ಸಮಸ್ಯೆಯನ್ನು ಸ್ಥಳೀಯರು ಮಾತಾಡ್ತಾರೆ. ಸರ್, ಈ ತೆಪ್ಪದ ಗಂಡಿ ಮೋರಿ ಇದು ತಡೆಗೋಡೆಯೂ ಆಗಲೇ ಇಲ್ಲ ಮತ್ತು ತೊಂದರೆಗಳು ಇಲ್ಲ, ಓಪನ್ ಇದೆ. ಬಂದವರೆಲ್ಲ ಮೋರಿಗೆ ಅಥವಾ ತೋಡಿಗೆ ಬೀಳುದು. ಎಷ್ಟು ಆಕ್ಸಿಡೆಂಟ್ ಆಗಿದೆ, ಏನೆಲ್ಲ ಆಗಿದೆ? ಮೊನ್ನೆ ಆಕ್ಸಿಡೆಂಟು 9ನೇ ಆಕ್ಸಿಡೆಂಟು. ಮೊನ್ನೆ ಒಂದು ಆಟೋ ಮತ್ತು JCBಯಲ್ಲಿ ಡಿಕ್ಕಿ ಹೊಡೆದು ಆಟೋದಲ್ಲಿದ್ದ 4 ಪ್ರಯಾಣಿಕರು, ಒಂದು ಮಗು ಸಹಿತ ಕೆಳಗಡೆ ಬಿದ್ದಿದ್ದರು. ಅದೇನೋ ಪವಾಡ ಸದೃಶರಾಗಿ ದೇವರವರನ್ನು ಕಾಪಾಡಿದ್ದು ಅಂತ ಹೇಳಬೇಕಷ್ಟೇ. ಏನು ಫ್ರ್ಯಾಕ್ಚರ್ ಏನೂ ಇಲ್ಲದೆ ಬದುಕಿ ಉಳಿದ್ರು. 9ನೇ ಆಕ್ಸಿಡೆಂಟ್. ಅದರಲ್ಲಿ ಒಬ್ಬರು ಪೊಲೀಸ್ನವರಿಗೂ ಆಕ್ಸಿಡೆಂಟ್ ಆಗಿದೆ. ಒಬ್ಬರು ಚಾರ್ಮಾಡಿ ಔಟ್ಪೋಸ್ಟಿಗೆ ಡ್ಯೂಟಿಗೆ ಹೋಗುವ ಪೊಲೀಸವರು ಇಲ್ಲಿ ದೂರದಿಂದ ಏನು ಕಾಣೋದಿಲ್ಲ, ಹತ್ತಿರ ಬಂದ ತಕ್ಷಣ ಕಾಣುವಂಥದ್ದು. ಅಥವಾ ಒಂದು ಮೋರಿ ಕುಸಿದಿದೆ ಅಂತ ಬೋರ್ಡ್ ಹಾಕುವುದಾಗಲಿ, ಮುಂಜಾಗರೂಕತಾ ಕ್ರಮವಾಗಿ ಹಂಪ ಹಾಕುವುದಾಗಲಿ ತುಂಬ ಸಲ ನಾವು ಮನವಿ ಮಾಡಿದೆವು. ಯಾರಿಗೆ? ಪಂಚಾಯಿತಿಗೆ ಮಾಡಿದೆವು. ಯಾವ ಪಂಚಾಯತ್ ನಿಮ್ಮದು? ಮುಂಡಾಜೆ ಗ್ರಾಮ ಪಂಚಾಯತ್. ಏನು ಹೇಳ್ತಾರೆ ಅವರು? ಆಯಿತು ಮಾಡ್ತೇವೆ ಅಂತ ಹೇಳ್ತಾರೆ. ನೀವು ಆ್ಯಕ್ಚುಲಿ ಯಾರ ಹತ್ರ ಹೇಳಿದ್ದಲ್ಲಿ, ಅಂದರೆ ಯಾರ ಬಳಿಯಲ್ಲಿ ಹೋಗಿ ವಿನಂತಿ ಮಾಡ್ಕೊಂಡಿದ್ದೀವಿ? ವಿನಂತಿ ಅಂದರೆ ಇಲ್ಲಿ ಸ್ಥಳೀಯ ಮೆಂಬರ್ಗಳ ಹತ್ರ ಏನು ಹೇಳ್ತಾರೆ ಅವರು? ಆಯಿತು ಹಾಕಿಸ್ಕೊಡುವ ಅಂತ ಹೇಳ್ತಾರೆ. ಈವರೆಗೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾಗಲಿ ಹಂಪ ಹಾಕಿದ್ದಾಗಲಿ ಏನಿಲ್ಲ. ಹಂಪ ಅಥವಾ ಬೋರ್ಡ್ ಇದ್ದರೆ ಸ್ವಲ್ಪ ಡ್ರೈವರ್ಗಳು ಅಲರ್ಟ್ ಇರ್ತಾರೆ. ಇಲ್ಲಿ ಹತ್ತಿರ ಬಂದಾಗಲೇ ಗೊತ್ತಾಗೋದು ಇದು ಈ ಥರ ಸ್ಪಾಟ್ ಅಂತ. ಅದು ಹೆಚ್ಚಾಗಿ ಘಟ್ಟದವರು ಬರೋದು ಧರ್ಮಸ್ಥಳಕ್ಕೆ. ಅವರು ಬರೋದು ಅಂದರೆ 120 ಮೇಲೆ ಬರೋದು, ಸ್ವಲ್ಪ ಮೆಲ್ಲ ಬರುವ ವಿಷಯ ಇಲ್ಲ. ರಾತ್ರಿ ಗೀತ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಹಳ ಕಷ್ಟ ಇಲ್ಲಿ, ಬಹಳ. ನಿಮಗೆ ಆಗಾಗ ದಡಕ್ 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 ಅಂತ ಸೌಂಡ್? ಹೌದು. ಎಷ್ಟೋ ಸಲ ಆಗಿದೆ. ಎಷ್ಟೋ ಸಲ ನಾವೇ ಹೆಚ್ಚಾಗಿ ಬಂದು ನಾವು ಮತ್ತು ಈ ಕಡೆ ಮನೆಯವರು ಮತ್ತು ಊರವರು ಸೇರಿ ಮೇಲೆ ಹಾಕಿ ಪ್ರಥಮ ಚಿಕಿತ್ಸೆ ಮಾಡಿ ಸೋಮಂತರಕ ಕಕ್ಕಿಂಜ ಆಸ್ಪತ್ರೆಗೆ ಕಳಿಸಿದ್ದೇವೆ ಎಷ್ಟೋ ಸಲ. ಓಕೆ. ಮೊನ್ನೆ ಒಂದು ಆಟೋದಲ್ಲಿ ಮಗು ಇತ್ತು ಅಂತ? ಹೌದು. ಅದು ಸಾಮಾನ್ಯ ನನ್ನ ಪ್ರಕಾರ ಒಂದು 4 ವರ್ಷದ ಮಗು ಇರ್ಬೋದು. ಅದು ನೀರು ಅಲ್ದಿದ್ರೆ ಆ ಕಲ್ಲಿಗೆ ಹೋಗಿ ಅದರ ತಲೆ ಹೊಡಿತಿತ್ತು. ಪುಣ್ಯಕ್ಕೇನ ಈ ತೋಡಲ್ಲಿ ನೀರಿತ್ತು, ಹಾಗಾಗಿ ಮಗು ಬದುಕಿತು. ಈಗ ಎಷ್ಟು ವರ್ಷ ಆಯ್ತು ಸರ್ ಹೀಗೆ ಇದ್ದು? ಇದು 4 ವರ್ಷ ಆಯಿತು. ಹೀಗೆ ಇದೆ. 5ನೇ ವರ್ಷ. ನೀವು ಮನವಿ ಮಾಡಲಿಕ್ಕೆ ಶುರು ಮಾಡಿ? ಮನವಿ ಮಾಡಲಿಕ್ಕೆ ಶುರು ಮಾಡಿ ಒಂದು 3 ವರ್ಷ ಆಯಿತು. 3 ವರ್ಷ ಆಯಿತು. ಏನು ಕೇಳ್ತಿಲ್ಲ? ಇಲ್ಲ. ಯಾರು ಏನು ಈ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳಿಲ್ಲ ಇಷ್ಟರವರೆಗೆ. ಯಾರ್ದು ಟೆನ್ಷನ್ ಇಲ್ಲ? ಯಾರಿಗೂ ಟೆನ್ಷನ್ ಇಲ್ಲ. ಆ ಕಟ್ಟೆ ಅಲ್ಲದಿದ್ದರೆ ಮೊನ್ನೆ ಆಟೋ ಸಹ ಕೆಳಗೆ ಬೀಳ್ತಿತ್ತು. ಆ ಕಟ್ಟೆಗೆ ತಾಗಿ ಆಟೋ ನಿಂತಿತ್ತು, ಅದರಲ್ಲಿದ್ದ ಪ್ರಯಾಣಿಕರೆಲ್ಲ ಕೆಳಗೆ ಬಿದ್ದರು. ಓಕೆ. ಇದು ನೋಡಿ, ಇದು ತೆಪ್ಪದ ಗುಂಡಿ. ಬಹಳ ವಿಶೇಷವಾಗಿ ನಿಮಗೆ ತೋರಿಸ್ತೇವೆ ಮತ್ತೊಮ್ಮೆ. ಈ ತೆಪ್ಪದ ಗುಂಡಿ ಡೇಂಜರಸ್ ಸ್ಪಾಟ್ ನಂಬರ್ 1. ಯಾಕೆಂತಂದರೆ
ಈ ಸ್ಪಾಟ್ನಲ್ಲಿ ನಿಂತು ಇಲ್ಲೆಲ್ಲ ನಾವು ನೋಡ್ಬೋದು. ಇಲ್ಲಿ ಏಕಾಏಕಿ ಒಂದು ಮಗು ಬಿದ್ದರೆ ಅಥವಾ ಇನ್ನಿತರ ಪ್ರಯಾಣಿಕರು ಕೆಳಗೆ ಬಿದ್ದರೆ ಏನಾಗಬಹುದು ಅನ್ನುವಂತಹ ಪರಿಸ್ಥಿತಿ ನೀವೆಲ್ಲ ಕೂಡ ಯೋಚನೆ ಮಾಡಬೇಕಾದಂಥದ್ದು. ಆದರೆ ಇದರ ಬಗ್ಗೆ ಗ್ರಾಮ ಪಂಚಾಯತ್ನವ್ರು ಯೋಚನೆ ಮಾಡಬೇಕು. ಯಾಕೆಂತಂದರೆ ನಮ್ಮ ಊರಿನ ಗ್ರಾಮ ಪಂಚಾಯತ್ ಅವರನ್ನು ಆಯ್ಕೆ ಮಾಡಿರುವಂಥದ್ದು ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಅದು ಜನರ ಸೇವೆಗಿರುವಂಥ ಪಂಚಾಯತ್. ಆದ್ದರಿಂದ ಜನರಿಗೆ ಏನು ಬೇಕು ಅದನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ನೋಡಿ, ಇದೀಗ ಈ ಮೋರಿ ಹೋಗಿದೆ, ಇದನ್ನು ರಿಪೇರಿ ಮಾಡೋದಾಗಲಿ ಅಥವಾ ಇಲ್ಲಿ ಕೆಳಗೆ ಬಿದ್ದರೆ ಗತಿ ಏನಾಗ್ಬೋದು ಅನ್ನುವಂಥದ್ದಾಗಲಿ ಇದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕು. ನಮ್ಮವರಿಗೆ ಏನಾದರೂ ಆದರೆ ಮಾತ್ರ ಯೋಚನೆ ಮಾಡೋದಲ್ಲ, ಇಲ್ಲಿ ಪ್ರಯಾಣಿಕರದ್ದು ಯೋಚನೆ ಮಾಡಬೇಕು. ಇದು ಸ್ಪಾಟ್ ನಂಬರ್ 1 ತೆಪ್ಪದ ಗುಂಡಿ. ತೆಪ್ಪದ ಗುಂಡಿಯ ಮೋರಿಯ ಪಕ್ಕದಲ್ಲಿರುವಂಥ ಮನೆಯಲ್ಲಿ ನಾವಿದ್ದೇವೆ. ಯಾಕೆಂತಂದರೆ ಇಲ್ಲಿ ಆಕ್ಸಿಡೆಂಟ್ ಅಂತ ಹೇಳುವಂಥದ್ದು ಇಲ್ಲಿಯ ಮಹಿಳೆಯರಿಗೆ ಅದು ಸಾಮಾನ್ಯ ಆಗಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಆಕ್ಸಿಡೆಂಟ್ ನಡೀತಿರ್ತದೆ. ಅಮ್ಮ, ನಿಮ್ಮ ಹೆಸರೆಂತ? ಸೀತಮ್ಮ. ಸೀತಮ್ಮ. ಅಮ್ಮ, ಈ ತೆಪ್ಪದ ಗುಂಡಿ ಮೋರಿ ಉಂಟಲ್ಲ, ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ? ಅವರೇ ಹೇಳಿದ್ರಲ್ಲ 9 ಅಂತ. 9. ನೀವು ನೋಡಿದ್ದೀರಾ ಕೆಲವು ಆಕ್ಸಿಡೆಂಟ್? ಕೆಲವು ನೋಡಿದ್ದೇನೆ, ಕೆಲವು ನೋಡಲಿಲ್ಲ. ಹೇಗೆ ಅದನ್ನು ಸರಿ ಮಾಡಬೇಕಾ ಬೇಡವಾ? ಮಾಡಬೇಕು. ಯಾರು ಮಾಡಬೇಕು? ಯಾರು ಮಾಡುವವರು ಮಾಡುವವರು. ಯಾರು ಪಂಚಾಯತ್ ಮಾಡಿದಾರೆ ಪಂಚಾಯತ್ ಮಾಡಬೇಕು. ಬೇರೆ ಸರ್ಕಾರವೋ ಯಾರು ಮಾಡ್ತಾರೆ ಅವರು ಮಾಡಬೇಕು. ಯಾರು ಮಾಡ್ತಾರೆ ಅವ್ರು ಮಾಡಬೇಕು. ಹೌದು. ಈಗ ನಿಮಗೆ ಇದು ತೊಂದರೆ ಆಗ್ತಾ ಉಂಟು ಅಲ್ವಾ? ಅಲ್ಲಿ ಓಡಾಡ್ಲಿಕ್ಕೆ ಭಯ ಆಗುದಿಲ್ವಾ? ಆಗ್ತದೆ. ದಡಲ್ಲ ಅಂತ ಸೌಂಡ್ ಕೇಳ್ತದ, ಬೀಳುದಿಲ್ಲ? ಅಷ್ಟು ನನಗೆ ಕೇಳಲಿಲ್ಲ. ಅಂದರೆ ನಾನೀಗ ಸದ್ಯ ಆಚೆಗೆ ಸಂಘಕ್ಕೆ ಹೋಗಿಲ್ಲ. ನನಗೆ ಮಗ ಆಚೆ ಹೋಗಬೇಡ ಅಂತ ಹೇಳಿದ್ದಾನೆ, ನೀನು ಕೂಡಲ್ಲ ಅಂತ. ನಾನು ಈ ನಮ್ಮ ಸಂಘ ದಾಟಿ ಆಚೆ ಹೋಗಲ್ಲ. ಆಚೆ ಹೋಗುದಿಲ್ಲ. ಮೊನ್ನೆ ಒಂದು ರಿಕ್ಷಾ ಎಲ್ಲ ಮಗು ಎಲ್ಲ ಬಿದ್ದಿದ್ದಂತೆ. ಮಗುವೋ ಹೆಂಗಸೋ ಯಾರೋ ಬಿದ್ದಿದ್ದಾರೆ. ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಸಮಸ್ಯೆ ಉಂಟು. ಸಮಸ್ಯೆ ಸರಿ ಆಗಬೇಕು ಅಂತ ಹೇಳೋದು ನಾವು. ಹೌದಲ್ಲ? ಆದಷ್ಟು ಬೇಗ ಸರಿಪಡಿಸಿ ಅಲ್ವಾ? ಹೌದು, ಹೇಳಿ ಸರಿಪಡಿಸಿ ಅಂತ. ಸರಿಪಡಿಸಿ. ಸ್ಪಾಟ್ ನಂಬರ್ 2 ಪಿಲತ್ತಡ್ಕ. ಇಲ್ಲಿ ಬೋರ್ಡ್ ಹಾಕುವುದೇ ಕಾಂಪಿಟೇಷನ್. ನೋಡಿ, ಕರ್ನಾಟಕ ಸರ್ಕಾರದ PWD ಇಲಾಖೆಯವರು ಹಾಕಿದ್ದಾರೆ, ಮೋರಿ ಕುಸಿದಿದೆ, ನಿಧಾನವಾಗಿ ಚಲಿಸಿ ಅಂತ. ಅದರ ಹಿಂದೆ ಬನ್ನಿ ಪಂಚೇಶ್, ಇಲ್ಲಿ ನೋಡಿ, ಹಿಂದೆ ರಸ್ತೆ ಕಿರು ಸೇತುವೆ ಕುಸಿದಿದೆ, ಸ್ಮಾಲ್ ಬ್ರಿಡ್ಜ್ ಅಂಡ್ ಕೊಲ್ಯಾಪ್ಸ್ಡ್, ಪ್ರಕಟಣೆ ಗ್ರಾಮ ಪಂಚಾಯತ್ ಮುಂಡಾಜೆ. ಈ ಬೋರ್ಡ್ ನೋಡಿದಾಗ ಈ ಗ್ರಾಮ ಪಂಚಾಯತ್ನವರು ಎಷ್ಟು ಹಿಂದೆ ಬೋರ್ಡ್ ಹಾಕಿದ್ದು ಅಂತ ನಿಮಗೆ ಗೊತ್ತಾಗ್ತದೆ, ಯಾವಾಗ ಬೋರ್ಡ್ ಹಾಕಿರ್ಬೋದು ಅಂತ. ಇದು ನೋಡಿ, ನಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅನ್ನುವಂಥದ್ದು. ನೋಡಿ, ಮತ್ತು ಬಲಾಢ್ಯವಾದ, ಎಲ್ಲಿಯೂ ಕೂಡ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಇಲ್ಲದಷ್ಟು ಗಟ್ಟಿಯಾದ ಒಂದು ಸರಳ ಹಾಕಿದ್ದಾರೆ. ಇಲ್ಲಿ ಯಾರು ಏನು ಹೋದರೂ ಏನಾಗಲಿಕ್ಕಿಲ್ಲ. ನೋಡಿ, ಇಲ್ಲಿ ಹೋದಂಥ ಅಚ್ಚು, ಇಲ್ಲಿ ಕೆಳಗಡೆ ಹೋದಂಥ ಅಚ್ಚಿದೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ನೋಡಿ, ಇದು ಬಹಳ ವಿಶೇಷವಾದಂಥದ್ದು. ಕಾಷನ್ ಇದನ್ನು ಹಾಕಿದ್ದಾರೆ. ರಿಪೇರಿಗಿಂತ ಜಾಸ್ತಿ ಇದಕ್ಕೆ ಖರ್ಚು ಮಾಡಿದಂಗಿದೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಇದು ಇದೆ ಮತ್ತು ಭಾರಿ ಗಟ್ಟಿ. ಇದರಲ್ಲಿ ತುಂಬ ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಇದೆಲ್ಲ ಬಂದು ಇಲ್ಲಿ ಕೆಳಗೆ ಬಿದ್ದರೆ ಅವನದ್ದು ಉಳಿಲಿಕ್ಕಿಲ್ಲ. ಅಲ್ಲಿ ಕೆಳಗಡೆ ನಿಮಗೆ ಕಡಪಕಲ್ಲೆಲ್ಲ ಬಿದ್ದಿರೋದು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಕಡಪಕಲ್ಲೆಲ್ಲ ಬಿದ್ದಿದೆ ನೋಡಿ, ಅಲ್ಲಿ ಕುಸಿದಿರುವಂಥದ್ದು. ಅಲ್ಲಿ ನೋಡಿ ಪಂಚಾಯತ್ ತೋರಿಸಿ ಅದನ್ನು. ನೋಡಿ, ಅದೆಲ್ಲ ಬಿದ್ದಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಎಸ್, ಹೇಗೆ ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಇಲ್ಲಿಯ ಮೋರಿಯ ಪರಿಸ್ಥಿತಿ. ನೋಡಿ, ಇದು ಮೋರಿಯ ಮೇಲ್ಭಾಗ. ಇನ್ನೊಂದು ಭಾಗಕ್ಕೆ ಬಂದರೆ ಇದು ಕೂಡ ಅಷ್ಟೇ ಸಂಪೂರ್ಣವಾಗಿ ಕುಸಿಯುವ ಹಂತದಲ್ಲಿದೆ. ಇನ್ನೊಂದು ಭಾಗ ಇದು ಇಲ್ಲಿಯ ನೈಜ ದೃಶ್ಯ. ಪಿಲತ್ತಡ್ಕದ ಮೋರಿ ನಂಬರ್ 2 ಸ್ಪಾಟ್ ನಂಬರ್ 2ನ ದೃಶ್ಯ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಅದರ ಜೊತೆಗೆ ಇಲ್ಲಿ ಇರುವಂಥವ್ರನ್ನ ಮಾತನಾಡಿಸುವ ಅಣ್ಣ ಇರ್ನ ಪುದರೆಂಚ ಕುഞ്ഞೆ ಓಲ್ಪದಾರಿ ಎಂಚೋಂಡು ಮೋರಿ ಎಂಚೋಂಡು ಮೋರಿ ದಾಲಜ್ಜಿ ಅಡಿ ದಾಲಜ್ಜಿ ಸಮಯ ಉಂಟು ಇಂಚ ಅದು ಆಂಡ ಪೌರ್ ಸೊಗರಿ ಉಂಟು. ಗಾಡಿ ಪೋಂದೆ ಉಂಟು. ಗಾಡಿ ಪೋಂದಿತ್ತಿನ ಅಡಿಯನ್ನು ಉಳ್ಳಲ್ಲಿ ಸಾಧಾರಣ ಈತ ತರ ಕಲ್ಲು ಜಾರದಾತುಂಡು ಪೋಯವ್ರ ಅಡಿಕೆ ಪೋಲಿ ಬಲೆ. ನಾವು ನಿಮಗೆ ಇಲ್ಲಿಯ ವಾಸ್ತವತೆ ತಿಳಿಸಬೇಕು, ಪಿಲತ್ತಗುಂಡಿಯ ವಾಸ್ತವತೆಯನ್ನು ತಿಳಿಸಬೇಕು ಅನ್ನುವಂಥ ಕಾರಣಕ್ಕೆ ಅದರ ಕೆಳಗಿಳಿಯುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಮಗೆ ಕುಣ್ಯನ್ನ ಇಲ್ಲಿ ಅವರು ಸ್ಥಳೀಯರು ಸಾಥನ್ನು ಕೂಡ ಕೊಟ್ಟಿದ್ದಾರೆ. ಅವರ ಸಾಥ್ನಿಂದ ಈ ಒಂದು ಮೋರಿಯ ಕೆಳಭಾಗದ ದೃಶ್ಯವನ್ನು ಕೂಡ ತೋರಿಸ್ತೇವೆ. ಯಾಕಂದರೆ ಮೇಲ್ಭಾಗದಲ್ಲಿ ಹೋಗುವಾಗ ಕೆಲವು ಸಲ ಗಟ್ಟಿ ಇರ್ಬೋದು ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಕೆಳಭಾಗದಲ್ಲಿ ಹೇಗಿದೆ ಅನ್ನುವಂಥ ದೃಶ್ಯಗಳನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿ ಕೆಳಕ್ಕೆ ಬಂದಿದ್ದೇವೆ. ಎಸ್, ಈಗ ನೀವು ಆ ಒಂದು ಮೋರಿಯ ಕೆಳಭಾಗಕ್ಕೆ ಬರ್ತಾ ಇದ್ದೀರಿ. ಪಂಚೇಶ್ ಅವರು ನಿಮಗೆ ಸಂಪೂರ್ಣ ದೃಶ್ಯಗಳನ್ನು ತೋರಿಸ್ತಾ ಇದ್ದಾರೆ. ನೋಡಿ, ಇದು ಇಲ್ಲಿ ಕೆಳಗೆ ನಿಲ್ಲುವುದು ಸಹ ಡೇಂಜರ್.
ಮೇಲಿಂದ ಕಾಣಿಕೆ ಡಬ್ಬಿಗೆ ಹಾಕಿದಾಗ ಆಗ್ಬೋದು ಅಂತ. ಅಷ್ಟರ ಮಟ್ಟಿಗೆ ಇಲ್ಲಿ ಬಿದ್ದರೆ ಡೇಂಜರಸ್. ನೋಡಿ ಇದೆಲ್ಲ ಇಲ್ಲಿ ಬಿದ್ದಿರುವಂಥದ್ದು ಆತಾ ಅಂದೊಂದು ಹಾಕಲಿ ಸೈಡ್ ಹಾಕೋಣ ಅಂದ ಸೈಡ್ ಹಾಕಲಿ ಬೌನಾಗ ಒಂದು ಬೂರ್ನೆ ಮುಗಿ ಹಾಕಲಿ ಸೈಡ್ ಕಟ್ಟಿರ್ತೀರಲ್ಲಿ ಎಸ್. ಇದು ಕುಸ್ದಿರೋದು ಅಂತಂದರೆ ಇದು ಯಾವುದೋ ಒಂದು ಯಾರೋ ಮಾಡಿದ ಪುಣ್ಯದಿಂದ ಅಥವಾ ಯಾರದೋ ಒಂದು ಪೂರ್ವ ಜನ್ಮದ ಪುಣ್ಯದಿಂದ ಈ ಮೋರಿ ನಿಂತಿದೆ ನೋಡಿ. ಅಡಿಭಾಗ ಒಮ್ಮೆ ತೋರಿಸಿ ಪಂಚೇಶದು. ಎಸ್, ಯಾವುದೋ ಒಂದು ಪುಣ್ಯ, ಯಾರದ್ದೋ ಒಂದು ಪುಣ್ಯದಿಂದ ನಿಂತಿರುವಂಥ ಮೋರಿ ಇದು. ಇದರ ವಾಸ್ತವತೆಯನ್ನು ತಿಳಿಸ್ಬೇಕು. ಅಲ್ಲಿ 2 ಬೋರ್ಡ್ ಇದೆ, ಒಂದು ಗ್ರಾಮ ಪಂಚಾಯತ್ನವ್ರದ್ದು, ಇನ್ನೊಂದು PWD ಅವ್ರದ್ದು. ದಯವಿಟ್ಟು ಯಾರು ಅಂತ ಗೊತ್ತಿಲ್ಲ ನಮಗೆ, ಯಾರಾದರೂ ಸರಿ ನೋಡಿ ಅಡಿಭಾಗ ತೋರಿಸಿ ಪಂಚೇಶ್. ಸರಳೆಲ್ಲ ಹಾಕಿದ್ದಾರೆ ಇದ್ದದ್ದು ಕಾಮಗಾರಿ ಮಾಡುವಾಗ. ಅಡಿಭಾಗ ತೋರಿಸಿ ಆ ಸರಳೆಲ್ಲ ಕಾಣ್ತಾ ಉಂಟು. ಹಿಂದೆ ಗಟ್ಟಿ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ಅದನ್ನು ತೋರಿಸಲಿಕ್ಕೆ ನಿಮಗೆ ನಾವು ಖುಷಿ ಪಡ್ತೇವೆ. ಎಸ್, ಈಗ ನಾವು ಒದ್ದೆ ಆದರೂ ಪರವಾಗಿಲ್ಲ, ಫಸ್ಟ್ ಇದನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದೇವೆ. ನೋಡಿ ಪಂಚೇಶ್, ಇಲ್ಲಿ ಬನ್ನಿ. ಎಸ್, ಇದು ನೋಡಿ, ಇದು ಅಡಿಭಾಗ. ಕಳ್ಳ ಪೊಲೀಸ್ ಆಡ್ಬೋದು, 4 ಜನ ಅಡಗಿ ಕೂತ್ಕೊಳ್ಬೋದು ಇಲ್ಲಿ. ಅಷ್ಟರ ಮಟ್ಟಿಗೆ ಗ್ಯಾಪ್ ಇದೆ. ನೋಡಿ ಹೇಗಿದೆ ಅನ್ನುವಂಥ ತೋರಿಸ್ತಾ ಇದ್ದೀವಿ ನಿಮಗೆ. ಇದು ಸ್ಪಾಟ್ ನಂಬರ್ 2, ಮುಂಡಾಜ ಗ್ರಾಮ ಪಂಚಾಯತ್ನವರು ಮತ್ತು PWD ಇಲಾಖೆಯವರು. ದಯವಿಟ್ಟು ಇದನ್ನು ನೋಡಬೇಕು. ಮೇಲ್ಭಾಗದಲ್ಲಿ ಮೋರಿ ಕುಸಿದಿದೆ ಅಂತ ಹಾಕಿದರೆ ಸಾಕಾಗೋದಿಲ್ಲ, ಇನ್ನೂ ಕುಸಿತದೆ ನೋಡಿ. ಇದು ಒಂದು ಸೈಡ್ ಆದರೆ ಇನ್ನೊಂದು ಸೈಡ್ ನೋಡಿ, ಅಡಿಯಲ್ಲಿ ನಿಂತಿದ್ದೇನೆ ಮಾರೆ, ಹೋದರೆ ಇವತ್ತೇ. ನೋಡಿ, ಎಸ್, ಹೇಗಿದೆ ಅಂತ ನೋಡ್ತಾ ಇದ್ದೀರಿ. ಇದು ಕೂಡ ಕುಸಿಯುವ ಹಂತದಲ್ಲಿದೆ. ಯಾವ ರೀತಿಯಾಗಿದೆ ನೋಡಿ, ಸರಳೆಲ್ಲ ಕಾಣ್ತದೆ. ಕುಸಿದ್ರೆ ಪೂರ್ತಿ ಕುಸಿತದೆ ಅನ್ನುವಂಥದ್ದು ಕನ್ಫರ್ಮ್. ಬೋರ್ಡ್ ರಡ್ಮುಜುಂಡು ಒಂದು ಏತ್ ಬೋರ್ಡ್ ಅವು ಮೆಕ್ಕಿ ಏತ್ ಬೋರ್ಡ್ ಬಾಡಿ ಇಂಕಿ ಗೊತ್ತಿದ್ದೆವು. ಬೇಲೆ ಅಪ್ಪುಜಿ ಬೋರ್ಡ್ ಮಾತ್ರನಾ? ಬೋರ್ಡ್ ಮಾತ್ರ, ಬೋರ್ಡ್ ಮಾತ್ರ ಬೇಲೆ ಐನೂಟು ದಾಲ ಬುಕ್ಕ ಮುರಾಣಿಂಜಿ ಪಾಲು ಬತ್ತೇರಿಂಚಿನ ಒಂದು ಆ ಕರ್ಬದ ನಿನ್ನೆ ಪಾಡ್ನ ಹೊಂಡೇರಿ ಮುಳ್ಕ ಕರ್ಬದ ಮಲ್ಲ ರೋಡು ಪಂಡ ಬಸ್ ಒಂದು ಊಲ ಪೋಲಿ ಅಂಚ 5 ಅವಳ ಸುದ್ದಿಜ್ಜಿ 5 ಕವಲ ಸುದ್ದಿಜ್ಜಿ ಇತ ಪಾರ ಅಡಿಟ್ ದಾಲೇಜ ಇಂದು ದಾಲೇಜಿ ಇತ್ತೆ ಓಜೈನು ಜಕ್ಕ ಅಂಡ ಉಂಡತ್ತು ಜಕ್ಕ ಅಂಡದಾಯ್ತವು ಸುದ್ದಿ ಜಂದ ಒಂದು ಸುದ್ದಿ ಜಂದ ಬುಕ ಪಣೋಡಿಂದ ಇಜ್ಜೇನು ಓಜ ಅಲ್ಲೇ ಅಡಿ ಎಂಬುನಾಗ ತೋಲೆ ಜಕ್ಕ ಅಂಡ ಸುದ್ದಿ ಜಂದವು ಪನ್ನೊಂದೇ ಇಜ್ಜಿ ದಯದಿದ್ದುಂದೇ ಐಕ್ಕೋಸ್ಕರ ಸುದ್ದಿಡ್ ಮಲ್ತೊಂದಿಪ್ಪುನೆ ಜಕ್ಕ ಅಂಡ ಸುದ್ದಿಜ್ಜಂದೆ ಆಪುಣುಂದೇ ಸುದ್ದಿಡ್ ಮಲ್ತೊಂದಿಪ್ಪುನೆ ಒಂದು ಆಪಣ ಸಂದರ್ಭ ನಿಂದು ಆಪಣ ಸಂದರ್ಭ. ದಯವಿಟ್ಟು PWD ಇಲಾಖೆಯೋ ಗ್ರಾಮ ಪಂಚಾಯತ್ ಮುಂಡಾಜೆಯೋ ಜನಪರವಾದ ಕೆಲಸಕ್ಕಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಒಮ್ಮೆ ಬ್ರಿಡ್ಜನ್ನು ಬಂದು ನೋಡಿ ಪ್ಲೀಸ್. ಮೋರಿಯ ಪರಿಸ್ಥಿತಿಯನ್ನು ವಿವರಿಸಿದ್ದೇವೆ. ಒಳಭಾಗದಲ್ಲಿ ಹೇಗಿದೆ ಅಂತ ನೋಡಿದರೆ ಜಕ್ಕ ಕೂತ್ರೆ ಸುದ್ದಿ ಇರುವುದಿಲ್ಲ ಅಂತಲೂ ಗುಣ್ಯನ್ನ ಹೇಳಿದ್ದಾರೆ. ಈಗ ಸರ್ವೆ ಎಲ್ಲ ಇದರಲ್ಲಿ ಮಾಡಿದಾರಾ? ಎಷ್ಟು ಇದರಲ್ಲಿ ಈಗ ಸಾಧಾರಣ ರೋಡು ಈ ಡಾಮರ್ ಆಗಿ ಒಂದು 5 ವರ್ಷ ಕಳೆದಿದೆ. ಇದು ಕಳೆದಾಗ ಆಗಲಿಂದ ಶುರುವಾಗಿ ಸಾಧಾರಣ ಒಂದು 1,800 ಸಾರಿ ಬಂದು ಯಾವ ಇಲಾಖೆಯವರು ಅಂತ ಗೊತ್ತಿಲ್ಲ, ಅಳತೆ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. 1,800 ಸತಿ ಅವ್ರು ಬಂದು ಹೋದ ಹಣದಲ್ಲಿ ಇದು 4 ಸರಿ ಮೋರಿ ಉಂಟು, ಮೋರಿ ಆಗ್ತಿತ್ತು. ಬಂದು ಹೋಗಿದ್ದ ಹಣದಲ್ಲಿ ಸರ್ವೆ ಆದ ಸರ್ವೆನಲ್ಲಿ ಖಾಲಿ ಆ ಹಣ ಸಾರ್ವಜನಿಕರ ಹಣ, ಯಾರ್ಯಾರ್ದು ಹಣ, ಯಾಕೆ ನೀವು ಹೀಗೆ ಮಾಡೋದು? ಒಂದು ಜವಾಬ್ದಾರಿ ಇಲ್ವಾ ನಿಮಗೆ? ಜವಾಬ್ದಾರಿ ಉಂಟಾ ಇಲ್ವಾ ನಿಮಗೆ? ಫಸ್ಟ್ ಅದನ್ನ ಹೇಳಿ. ನೀವು ಆ ಹಣದಲ್ಲಿ ಆಗ್ತಿದ್ದು ಇದುವರೆಗೂ ಮಾಡ್ತೀವಿ, ಬರ್ತೀರಾ, ನೋಡ್ತೀರಾ, ಸರ್ವೆ ಮಾಡ್ತೀರಾ, ಹೋಗ್ತೀರಾ. ನಾನು ಅವನಿಗೆ ಕೊಟ್ಟಿದ್ದೀನಿ, ಬೆಂಗಳೂರಿಗೆ ಕೊಟ್ಟಿದ್ದೀನಿ. ಬೆಂಗಳೂರಲ್ಲಿ ಎಂತ ಮಾಡ್ತಾರೆ, ಅಲ್ಲಿ ಎಂತ ಮಾಡ್ತಾನೆ, ಅವನು ಎಂತ ಮಾಡೋದಲ್ಲಿ AC ರೂಮಲ್ಲಿ ಕೂತ್ಕೊಂಡು ಎಂತ ಮಾಡ್ತಾನೆ ಅವನು? ಜನಗಳು ಕಷ್ಟ ಸುಖ ಅರ್ಥ ಆಗೋದಿಲ್ವ ಅವನಿಗೆ? ಅವನ ಥರ ನಾವು ಮನುಷ್ಯರಲ್ವಾ? ಅವನು ಮಾತ್ರ ಹೊಟ್ಟೆಗೆ ಅನ್ನ ತಿನ್ನೋದ? ನಾವು ಹೊಟ್ಟೆಗೆ ಅನ್ನ ತಿನ್ನೋದಿಲ್ವ? ನಾವು ಬದುಕಬೇಕಾ ಬೇಡವಾ ಈ ರೋಡ್ನಲ್ಲಿ? ಇಲ್ಲಿ 3 ತಿಂಗಳಿಗೊಮ್ಮೆ ಇಲ್ಲಿ ಒಮ್ಮೆ ಮಳೆಗಾಲದಲ್ಲಿ ಬಿದ್ದಿದ್ದ ಒಬ್ಬ ಶಿವಮೊಗ್ಗದವರು. ಅವನು ರಾತ್ರಿ ಎತ್ತುಕೊಂಡೋಗಿ ಮನೆಯಲ್ಲಿ ಅವನು ಟ್ರೀಟ್ಮೆಂಟ್ ಮಾಡಿ ಬೆಳಗ್ಗೆ ಎದ್ದು ಗಾಡಿ ಮೇಲೆ ತೆಗೆದು 2 ವೀಲರ್ ಗಾಡಿ ತೆಗೆದು ಅವನು ವೃಕ್ಷದಲ್ಲಿ ಹಾಕಿ ಕಳಿಸಿಕೊಟ್ಟಿದ್ದ. ಅವನಿಗೆ ಎಷ್ಟು ಆಕ್ಸಿಡೆಂಟ್ ಆಗಿರ್ಬೋದು? ಇದು ಸಾಧಾರಣ ಆಗಿದೆ ಇಲ್ಲಿ. ಇದೇ ಪನ್ಪುಜಾರ ಪಂಚಾಯತಿಗೆ ಪಂಚದ ಪ್ರಯೋಜನ ಇಜ್ಜಿ ಮುಳ್ಳು ಆಕಲಿ ಲೆಕ್ಕೊಂಡಿದ್ದಿ ಮಾರ್ಗೋಡೆ ನಡ ಪರಸಾದ್ಯಜ್ಜಿ ಒಂಜಿ ಬೈಕ್ ಕೊಂಡು ಎಂಕಲಿ ನಡಪರ ಮಾಲೆ ಬ್ರಾಂಡಿದ್ದು ಕೊದ್ದೆತ್ತಿರಲ್ಲ ಅಂತಿದ್ವಿ. ಪದಿರುವಂತ ಇದ್ದಿನ ಒಂಜಿ ಬೈಕ್ ಕೊಂಡ ಎಂಕ್ಲೆ ಪರ ಸಾಧ್ಯ ಉಂಟು ಓಲಣ್ಣ ಬಳೆ 100 ಅಲ್ಪ ಬುಕ್ಕ
ಅಂಚಿನ ಪಂಚಾಯತಿ ಇಲ್ಲ. ಪಂಚಾಯತಿಗೆ ಪಂಡ ಪಂಚಾಯತಿ ದಕ್ಕಲು ಎಂಕ್ಲಿ ಸಂಬಂಧಪಟ್ಟಿದ ಹತ್ತೊಂದು ಪಂಡ ಸಾಧ್ಯ ಉಂಟು ದಾಯಕ ಪಂಡ PW ಬೋರ್ಡ್ ಬಾರ್ದಿರತ್ತೈತೆ ಆಯ್ತಾ ಪೀರೋಡು ಪಂಚಾಯತ್ ಎಲ್ಲ ಬೋರ್ಡ್ ಉಂಡತ ಪಂಚಾಯತ್ ದುಂಬ ಬಾರ್ದಿರಕ್ಲು ಇತ್ತೆ ಅವು ದುಂಬು ಪಂಚಾಯತ್ ಇತ್ತೆ PWDಗೆ ಅಂದ ಹಾಂ ಒಟ್ರಾಸಿ ರಡ್ಜನ್ಲ ಬರ್ಪುಜಿರು ಎರಡು ಜನ ಅಲ್ಲ 3 ಜನ ಎಲ್ಲ ಬರ್ಪಿದ್ರು 3 ಜನ ಎಲ್ಲ ಜೀವ ಉಂಡ ಇಜ್ಜ ಅಂದು ಗೊತ್ತಿಜ್ಜಿ ಎಂಕ್ಲಿಗೆ ಅಂದ ಹಾಂ ಆಯ್ತು ಇತ್ತೆ ದಾಯ್ತು ಅನ್ಬಿಡು ಎಂಚಿನ ಬಿಡು ಅವು ನಿಖಿಲೇ ಬಿಡು ನೀವು ನನ್ನ ಎಂಚಿನ ಪಣ ಸರಿ ಅವಡು ಬೇಕು ಸರಿ ಅಂದ್ರೆ ನರಮಣಿ ಪೋಪನ ಬರ್ಪಿಲ್ಲಕ್ಕೆ ಒಂದು ವ್ಯವಸ್ಥೆ ಮಲ್ತು ಕೊರಡಕ್ಲು ಒಳ್ಳೆ ಬೂರುಂಡು ಎಲ್ಲ ಆಡು ಏನಾಡು ಬರೋಡು ಮುಟ್ಟು ಅಂಚಿದೆ ಇಲ್ಲಿ ಎನ್ನ ಇಂಚಿದೆ ಇಲ್ಲಿ ಇಂಬೇರ್ನ ಎಂಕಲ ಏರನ್ನ ಪಾರ್ಬರೋಡೆ ಬುಕ್ ನಿಕ್ಲೆಗೆ ಬೇಲೆ ನಿಕ್ಲೆಗೆ ಮುಟ್ಟ ಮುಲ್ಪ ಇಂಬೇರ್ನ ಇಲ್ಲಿ ಮೂಳು ಎಣ್ಣೆ ಇಲ್ಲಿ ಒಳ್ಳೆ ಹ್ಞೂ ನೋಡಿ ಬರೋಡಿ ಹೆಂಗ ಬರೋಡ ಇದು ಬುಡ್ಕ ಮನುಷ್ಯ ಕ್ಲಿಯರ್ ಬರೋಡ ಇದು ಇದು ಪಿಲತ್ತಡ್ಕದ ಪರಿಸ್ಥಿತಿ ಮತ್ತೆ ರೋಡ್ ಮಾಡಿದವ್ರದ್ದು ಸಹ ಭಾರಿ ವಿಶೇಷ ಉಂಟು ಅಂತ ಅವರು ಆ ಎರಡು ಇದು ನೋಡಿ ಆ ವೈಟ್ ಕಲರ್ದು ಹಾಕಿದ್ದು ಹೀಗೆ ಪಂಚಾಯತ್ ನೋಡಿ ಭಾರಿ ಅಂದರೆ ಹೇಗೆ ರಸ್ತೆ ಎಷ್ಟುಂಟು ಅಷ್ಟಕ್ಕೆ ನಾವೊಂದು ಬೋರ್ಡ್ ಇದು ಅಲ್ಲಿ ಅಷ್ಟು ಅಗಲ ಉಂಟು ಅದಲ್ಲ ಇಲ್ಲಿ ನೋಡಿ ಇದು ಇಷ್ಟಕ್ಕೆ ಸೈಂಕ ತಿರುವಿಗೆ ಒಂದು ಪಾಯಿಂಟ್ ಹೊಡ್ಕೊಂಡು ಹೋದ್ದು. ಇದು ನಾನು ಕಟ್ಟಿದ್ದು ನಾನು ಮತ್ತೆ ಒಂದು ಇದು ಇದು ಒಂದು ಸಾರ್ವಜನಿಕರ 4-5 ಜನ ಸೇರಿ ಸಾರ್ವಜನಿಕರು ಸೇರಿ ಇಲ್ಲಿಂದ ಅಲ್ಲಿವರೆಗೂ ಬಲ್ಲೆ ಎಲ್ಲ ಕಡಿದು ಇದನ್ನು ಹಿಂದೆಗಡೆ ಒಂದು ಗೂಟ ನಿಲ್ಲಿಸಿ ಇದನ್ನು ಕಟ್ಟಿದ್ದು ನಾವಿದು. ಅದು ಗಾಡಿಯವರು ರಾತ್ರಿ ಬರಬೇಕಾದ್ರೆ ಕಾಣೋದಿಲ್ಲ, ಇದನ್ನು ಹಾಕಿ ಬಡಲ ಹಾಕಿ ಹೋಗ್ತಾರೆ. ಪಾಪ ಅದು ನಿಲ್ತದೆ, ಅದು ಹೇಗೆ ನಾವು ಒಂದು ಜಾಗ್ರತೆ ಮಾಡಬೇಕಲ್ಲ ಜನಗಳಿಗೆ ಏನೂ ಆಗಬಾರ್ದು ಅಂತೇಳಿ. ಆಗ ಇದನ್ನು ಕಟ್ಟಿ ನಿಲ್ಲಿಸಿದ್ದು ನಾವು ಇದನ್ನಿಲ್ಲಿ. ಓಕೆ, ಇದು ಸ್ಪಾಟ್ ನಂಬರ್ 2. ದಯವಿಟ್ಟು PWD ಇಲಾಖೆಯೋ ಪಂಚಾಯತೋ ನಮಗೆ ಗೊತ್ತಿಲ್ಲ, ಇದು ಜನಪರ. ಯಾಕೆಂದರೆ ಜನರು ಸಾಯುವ ತನಕ ಕಾಯಬೇಡಿ, ಒಂದು ಸಾವಾಗಬೇಕು ಅಂತ ಕಾಯಬೇಡಿ. ಇವರೇ ಬೇಕು ಅಂತಿಲ್ಲ, ಒಂದಷ್ಟು ಲಕ್ಷ ಖರ್ಚಾಗಿರ್ಬೋದು ಇಲ್ಲಿ ತನಕ ಗಾಯಗೊಂಡವರಿಗೆ. ಅಲ್ಲ, PWD ಪಂಚಾಯತ್ಗೆ ಅಂತ ಸಂಬಂಧ ಇಲ್ಲ ನಮಗೆ. ಇದು ಯಾವುದು ಈ PWD ಮಂತ್ರಿ ಉಂಟಲ್ಲ, ಅವರು ಬಂದು ಮಾಡಿಕೊಟ್ರು ನಮಗೆ ಸಹಿ. ನಮಗೆ ಯಾರಾದರೂ ತೊಂದರೆ ಇಲ್ಲ, ನಮಗೆ ಯಾರಾದರೂ ತೊಂದರೆ ಇಲ್ಲ, ಮಾಡಿಕೊಡಿ ಅನ್ನುವಂಥ ವಿನಂತಿಯನ್ನು ಇಲ್ಲಿಯ ಸ್ಥಳೀಯರು ಮಾಡ್ತಾ ಇದ್ದಾರೆ. ನಾಡಿದ್ದು ಶಿವರಾತ್ರಿ ಬರ್ತಾ ಇದೆ. ಸ್ಪಾಟ್ ನಂಬರ್ 3 ಮತ್ತೆ ಇದಕ್ಕೂ ಕೂಡ ಸಮಯ ಆಗಿದೆ. ಮೋರಿ ಕೂಸಿ ದೆ ಅಂದರೆ ಹೋಗಿದೆ ಅಂತ, ಇಲ್ಲಿ ಸಹ ಬೋರ್ಡು ಸಹ ಹೋಗಿದೆ, ಮೋರಿ ಕುಸಿದಿದೆ. ಅಂದರೆ ಬೋರ್ಡನ್ನು ಹಾಕಿ ತುಂಬ ಸಮಯ ಆಯಿತು ಅಂತ ಹೇಳಲಿಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೊಂದು ಬೇಡಲ್ಲ. ಬನ್ನಿ ನಿಮಗೆ ತೋರಿಸ್ತೇವೆ ಬೋರ್ಡು. ಪಂಚಾಯತಿ ಬೋರ್ಡ್ ಒಮ್ಮೆ ತೋರಿಸಿ. ತುಕ್ಕು ಹಿಡ್ದಿರೋದು ನೋಡಿ, ತುಕ್ಕು ಹಿಡ್ದಿದೆ ಅಂದರೆ ಈ ಬೋರ್ಡಿಗೆ ಬಹಳ ವರ್ಷ ಆಯಿತು ಅಂತ. PWD ಇಲಾಖೆಯವರು ಮತ್ತು ಪಂಚಾಯತ್ನವರು ಸಹ ಇದರಲ್ಲಿ ಪಂಚಾಯತ್ನವರು ಸ್ವಲ್ಪನಾದರೂ ಕೇರ್ ತಗೋಬೇಕಲ್ಲ ಜನರ ಬಗ್ಗೆ. ಬನ್ನಿ, ಇದು ಮತ್ತೊಂದು ಮೋರಿ. ಸ್ಪಾಟ್ ನಂಬರ್ 3 ಒಂಜೆರೆಬೈಲು ಯಾಕೆ ಅಂತ ಹೇಳಿದರೆ, ಇದು ಸಂಪೂರ್ಣ ಒಂಜೆರೆಬೈಲಿನ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಪಾಟ್ ನಂಬರ್ 3 ಈ ಒಂಜೆರೆಬೈಲಿನ ಮೋರಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮೋರಿ, ಇಲ್ಲಿ ಸೀದಾ ಬಂದರೆ ಪೈಪಲ್ಲಿ ಸೇಫು, ಏನಾಗಲಿಕ್ಕಿಲ್ಲ, ಅಂದರೆ ಏನಾಗೋದಿಲ್ಲ. ಇದು ಈ 3 ಧ್ವಜ ಏನಿದೆ ಕೆಂಪಿದ್ದು, ಇದು ಎಲ್ಲರ ಪ್ರಾಣ ಕಾಪಾಡೋದು. ಇದು ಸಹ ಇದರದ್ದು ಪ್ರಾಣ ಹೋಗಿದೆ ನೋಡಿ. ಇದು 3 ಧ್ವಜ ಮತ್ತು ಇದು ಬಲೆ. ಬಿದ್ದರೆ ಸಹ ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಳ್ಬೇಕು, ಹಾಗೆ ಒಂದು ಬಲೆ ಇಟ್ಟಿದ್ದಾರೆ, ಏನಾಗಲಿಕ್ಕಿಲ್ಲ ಅಂತ. ಇದು ಇಲ್ಲಿಯ ಪರಿಸ್ಥಿತಿ. ಇದು ಮೋರಿ. ಈ ಮೋರಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ಕೆಳಗೆ ಹೋಗಿ ತೋರಿಸ್ತೇವೆ, ಅದರಲ್ಲಿ ಏನು ಮುಲಾಜಿ ಮಾಡೋದಿಲ್ಲ. ನೋಡಿ, ಕೆಳಗೆ ಹೋದರೂ ಇದೊಂದು ಕಲ್ಲುಂಟಲ್ಲ, ಬೀಳುವಂಥ ಪರಿಸ್ಥಿತಿಯಲ್ಲಿದೆ, ಈಗಲೋ ನಾಳೆಯೋ ಅಂತ. ಇದು ನೋಡಿ, ಇದು ಪೈಪಲ್ಲಿ ಸಿಕ್ಕಾಕೊಂಡಿದೆ, ಇವತ್ತೋ ನಾಳೆಯೋ ಬೀಳುವ ಪರಿಸ್ಥಿತಿಯಲ್ಲಿದೆ. ಇದು ಒಂಜೆರೆಬೈಲಿನ ಮೋರಿಯ ಪರಿಸ್ಥಿತಿ. ಈ ಬಗ್ಗೆ ವಿಧಾನದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಬಹಳಷ್ಟು ಜನರು ಇಲ್ಲಿ ಬರ್ತಾರೆ, ಅವ್ರ ಹತ್ರ ಮಾತನಾಡಿಸ್ಬೇಕು. ಅಣ್ಣ, ಫಸ್ಟಿಗೆ ಇಲ್ಲದು ಪ್ರಯಾಣಿಕರಿದ್ದಾರೆ, ಹೇಗುಂಟು ನಿಮ್ಮ ಮೋರಿಗಳೆಲ್ಲ ಕುಸಿದಿದೆ. ಹಾಂ, ಈ ಮುಂಡಾಜೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ರಸ್ತೆಯಲ್ಲಿ ಮೋರಿಗಳು ಒಂದರ ಬಿನ್ನೊಂದು ಅವರು ಕಾಂಪಿಟೇಷನ್ನಲ್ಲಿ ಕುಸಿದಿವೆ. ಹೇಗಿದೆ ರಸ್ತೆ? ಅಲ್ಲ, ರಸ್ತೆ ಲೈಟ್ ವೆಹಿಕಲ್ ಹೋಗ್ಬೋದು, ಹೇಗೆ ಸಹ ವೆಹಿಕಲ್ ಹೋಗ್ಬೋದು. ಬಟ್ ಈಗ ವೆಹಿಕಲ್ ತುಂಬ ದಟ್ಟಣೆ ಜಾಸ್ತಿ ಆಗಿದೆ. ಒಂದಲ್ಲ ಒಂದು ದಿವಸ ಅದು ಡೇಂಜರ್, ಒಂದಲ್ಲ ಒಂದು ದಿವಸ. ಈಗ ಎಲ್ಲ ಕಡೆಯೂ ಮೋರಿ ಕುಸಿದಿದೆ. ಹೌದು, ಬಟ್ ಲೈಟ್ ವೆಹಿಕಲ್ ಕುಸಿದ್ರು ಹೋಗ್ಬೋದು, ಯಾಕಂದ್ರೆ ಹಳೆ ಮೋರಿಗಳು ಗಟ್ಟಿ ಉಂಟು, ಈಗ ಹೊಸ್ತು ಮಾಡಿದಲ್ಲ. ಓಕೆ, ಹೋಗ್ಬೋದು ಅಂತ ನಿಮ್ಮ ಅನಿಸಿಕೆ? ಹೋಗ್ಬೋದು, ಆದರೆ ಈಗ ಹೋಗ್ಬೋದು, ವೆಹಿಕಲ್ ಹೋಗ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇದು ಹಾಕಿದೆ, ಬೋರ್ಡ್ ಹಾಕಿದ ಕಾರಣ ಸ್ವಲ್ಪ ನಿಧಾನ ಹೋಗ್ತಾರೆ ಅಂತ. ನಮಗೆ ಕುಸಿದಕ್ಕಿಂತ ಸ್ವಲ್ಪ ಟರ್ನ್ ಜಾಸ್ತಿ ಮೋರಿ ಹೋದಲ್ಲಿ, ಅದು ಡೇಂಜರು.
ಹಾಗೆ ಮೋರಿ ಮೋರಿ ಆಗಬೇಕಾ? ಮೋರಿ ಆಗಬೇಕು. ಮೋರಿ ಆಗಲೇಬೇಕು. ಥ್ಯಾಂಕ್ ಯು. ಇದು ಒಬ್ಬರು ಪ್ರಯಾಣಿಕರ ಮಾತು. ನೋಡುವ ಇನ್ನೊಂದು ಅಷ್ಟು ಮೇಡಮ್ ದಾನೆಗೆ ಎಂಚಿನ ಎಡ್ಡೆ ಓಕೆ ಎಂಚೋಣ ಮೋರಿ ಎಂಚೋಣ ಮೋರಿ ದಾಯ್ತಾ ಮೋರಿ ಪೂರ ಹೋತುಂಡು ದಾಯ್ತಾ ಏತ ಆಕ್ಸಿಡೆಂಟ್ ಅವು ಮೂಲು ಮೂಲೊಂಜ ಐನಾ ಜೇಲಾವು ಐನಾ ಜೇಳಾವ ಆಕ್ಸಿಡೆಂಟ್ ಆನಂಗ ಇಲ್ಲ ಅಲ್ದ ಪಾರ್ವಾರ್ ಪರ ಒಕ್ಕ ಪಾರ್ವಾರ ಅಂದು ಕದಾಯ್ತಲ್ಲ ದಾಯ್ತ ಮತ್ತದು ಏನ್ ಸರ್ತಿ ದಾಯ್ತ ಮತ್ತದು ಅಂದು ಕೆಲವಾಗಲೇ ಕಾರ್ಗೆ ಪೆಟ್ಟಾತನು ಮಂಡೆಗೆ ಪೂರ ಪೆಟ್ಟಾತನು ತೂಕ ಇಲ್ಲಿ ಮತ್ತಷ್ಟು ಜನ ಇದ್ದಾರೆ ಗುಡ್ ಎಂಚಂಡು ಮೋರಿ ಎಂಚಂಡು ಪೂರ ಪೋದು ದಾಲೆಜ್ಜಿ ಪೂರ ಒಂದು ಆತನು ಪೋತನು ಪೂರ ಪೋತುಂಡು ಅಡಿ ತೂತಾರ ಪೂರ ಪೂರ ಪೋತನು ಅಡಿ ತೂಪವರ ತುಲೆ ಅವು ಬಲೆ ಬಲೆ ಅಡಿ ತೋಜುವಾಗ ಒಯ್ಟೆ ನೆಟ್ಟೆ ಬಾಯ್ತಾ ಎಸ್ ಒಂಜರೆ ಬೈಲ್ನ ಮೋರಿ ಬಹಳ ಗಟ್ಟಿ ನೋಡುವ ತೋರಿಸ್ತೇನೆ ನೋಡಿ ಇಲ್ಲಿ ಇದು ಇವತ್ತೋ ನಾಳೆಯೋ ಕುಸಿಯುವಂಥದ್ದಿದೆ ಮತ್ತು ಅಡಿ ನೋಡಿ ಅಡಿ ಪಂಚೇಶ್ ಅಡಿ ತೋರಿಸಿ ಅಡಿಯಲ್ಲಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಗಟ್ಟಿಯಲ್ಲ, ಇವತ್ತು ಕುಸಿದ್ರೆ ಅಂತೂ ಭಾಳ ದೊಡ್ಡ ಅಪಾಯ, ಕಟ್ಟಿಟ್ಟ ಬುತ್ತಿ. ನೋಡಿ ಎಷ್ಟರ ಮಟ್ಟಿಗೆ ಕುಸಿದಿದೆ ಅನ್ನುವಂಥದ್ದು ನಿಮಗೆ ಅಡಿ ತೋರಿಸ್ತೀವಿ. ಬಹಳ ದೊಡ್ಡ ಮಟ್ಟಿನಲ್ಲಿ ಅಡಿ ಪೂರ್ತಿ ಗುಹೆಯ ರೀತಿಯಲ್ಲಾಗಿದೆ. ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ. ಅಡಿ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸಬೇಕಿತ್ತು ನಾವು. ಅದರ ಜೊತೆಗೆ ಇಲ್ಲಿ ನೋಡಿ ಮೋರಿಯ ಒಂದು ಪೀಸು ಇದಿಲ್ಲದಿದ್ದರೆ ಈಗ ತಲೆಗೆ ಬಿದ್ದು ಸಾಯುದೆ ಅಂತ ಅಡಿಯಲ್ಲಿದ್ದವರು. ಇದರ ದಯೆಯಿಂದ ಇದು ನಿಂತಿದೆ, ಇಲ್ಲದಿದ್ದರೆ ತಲೆಗೆ ಬಿದ್ದು ಸಾಯುದೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಅದೇ ಮೋರಿ, ಭಯಂಕರ ದೊಡ್ಡ ಮೋರಿ ಇದು ಅಂತ ತೋರಿಸ್ತೀವಿ. ಅಲ್ಲಿ ತೋರಿಸಿ ಪಂಚೇಶ್. ನೋಡಿ ಮೋರಿ ಪೂರ್ತಿ ಅಡಿ ಹೋಗಿದೆ. ಇದು ಬಹಳ ವಿಶೇಷವಂತ ಜಾದುನಲ್ಲಿ ಕೆಲವು ನಿಂತಾಗೆ ನಿಂತಿದೆ. ಅಂದರೆ ಅಡಿಯಲ್ಲಿ ಏನಿಲ್ಲದೆ ಜಾದು ಅಲ್ಲಿ ನಿಲ್ತದಲ್ಲ, ಜಾದು ವಿಸ್ಮಯ ಮತ್ತು ಇಂದ್ರಲೋಕ, ಬಹಳ ಇಂದ್ರಜಾಲ. ನಾವು ನಿಮಗೆ ತೋರಿಸ್ತೀನಿ, ಯಾಕೆ ಅಂತಂದರೆ ನಾನೀಗ ನಿಮಗೆ ಕಾಣಿಸ್ತೀನಿ ಮೋರಿ ಆ ಕಡೆಯಿಂದ. ಎಸ್ ನೋಡಿ, ಎಸ್ ಇದು ಮೋರಿ, ಇದು ಸೇತುವೆಯ ಗಟ್ಟಿ. ನೋಡಿ ನಾವು ಈ ಕಡೆಯಿಂದ ಇದ್ದೇನೆ, ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಲ್ಲ. ಇದು ವಾಸ್ತವ ಪರಿಸ್ಥಿತಿ. ಇದರ ಅಡಿಯಲ್ಲಿ ನಿಲ್ಲೋದು ಸಹ ಡೇಂಜರ್, ಸತ್ರ ಇಲ್ಲೇ ಅಂತ. ಈ ಮೋರಿದ್ದು ಆಧಾರ ಸ್ತಂಭ ನೋಡಿ, ಈ ಕಲ್ಲು. ಬನ್ನಿ, ಈ ಕಲ್ಲೇನಾದರೂ ಜಾರಿದರೆ ಈ ಮೋರಿಯ ಈ ಕಡೆಯ ಪರಿಸ್ಥಿತಿ ಮುಗೀತದೆ. ನೋಡಿ ಹೇಗಿದೆ ಮೋರಿ ಅಂತ ನಿಮಗೆ ಗೊತ್ತಾಗ್ತಾ ಉಂಟು. ಇದು ಸೇತುವೆ ಕುಸಿದಿದೆ ಅಲ್ಲ, ಸೇತುವೆದ್ದು ಖಾಲಿ ಇದು ಮಾತ್ರ ಇರೋದು, ಯಾವುದು ಕಲ್ಲು ಮಾತ್ರ ಇರೋದು. ಮತ್ತು ಕುಸಿಲಿಕ್ಕಿನ್ನಂತ ಬಾಕಿ ಅಂತ ಇಲ್ಲ, ಇನ್ನು ಕೂರುದೆ ಅಷ್ಟೇ. ಇದು ಒಂಜರೆ ಬೈಲಿನ ಸೇತುವೆ. ಇದನ್ನೆಲ್ಲ ಅಡಿಯಿಂದ ತೋರಿಸಿದ್ದು ಒಳ್ಳೆಯದಾಯಿತು ಅಂತ ಅನಿಸ್ತದೆ ನನಗೆ. ಯಾಕೆಂತಂದರೆ ಬನ್ನಿ, ಇವರಿದ್ದಾರೆ ಸರ್, ಇಲ್ಲಿಯ ಸಮೀಪದವರು. ಮೋರಿಯ ಇಂಥದ್ದೊಂದು ಗೋಡೆಯ ಎರಡೂ ಕಡೆಯಿಂದ ನಾನೇ ತೋರಿಸ್ತಿದ್ದೇನೆ, ನಾನೇ ಕಾಣ್ತೇನೆ, ಅಷ್ಟು ಕುಸಿದಿದೆ. ಅಣ್ಣ ಎಂಚೋಣ ಮೋರಿ ಸಾಧಾರಣ ವರ್ಷ ಅನ್ನಕ್ಕೆ ಅದು 1965 ಇಸ್ವಿಗೆ ಆತನ ಐದು ರೆಡಿ ಆಗ್ತಿಜಿ ಅತ್ತ ಒಂದು ವರ್ಷ ಬೇಲೈನ ಐದು ಬೊಕ್ಕ ದಾಲ ಮಂತಿಜೇರು ಈತ ಏತ್ ಸಮಯ ಅಂಡಿ ಇಂಚ ಮೋರಿ ಪ್ರಾಬ್ಲಮ್ ಉಂಡು, ಬೂರುಂಡು ಬಂಡ ಅಷ್ಟು 15 ವರ್ಷ ಅಂದು 15 ವರ್ಷದ ಇಂಚನೆ ಉಂಡು ಏರಡ ಪಣ್ಣೊಂದುಲ್ಲಾರೆ ಸಾಧಾರಣ നമ്മൾ ಎಂಪಿಗೆ ಬಂದು ನಳಿನ್ ಕುಮಾರ್ ಆರ್ಮನ್ ಪಾಪ ಅಂಡಿರು ಇಂಜಿನಿಯರ್ ನಕಲ್ ಬತ್ತದ ಪಿರ ಒಂದು ಅಲತ್ತಗೈತೆ ಬೈರು PWD ಇಲಾಖೆದು ಸುದ್ದಿಜ್ಜಿ ದಾಲ ಐನು ಮೋರಿ ಅವರು ಉಂಡು ಈ ಮಾರ್ಗ ಐನು ಮೋರಿ ಸ್ಥಿತಿಲ ಇಂಚನೆ ಉಂಡು ಬೂರುಂಡ ದಾಲ ಸ್ಪಾಟ್ ಲಾರಿ ಬೂರ್ದು ಅಲ್ಪ ಪೆಟ್ಟಾತಜಿ ಲಾರಿ ಅನ್ನ ಮರಕ್ಕೆ ತಗದು ಉಂತುದುಂಡು ಅಂಡ್ ಇಜ್ಜಿನ ಜೂಗೆ ಬಾರಿ ಅಪಾಯ ಈತೆ ಏರ್ ಇಂದೆತ್ತ ರೆಗ್ಯುಲರ್ ನಿಕ್ಲೆಗೆ ಏರ್ ತಿಕ್ಕುವೇರು ಪಂಡ್ರೆ ಸಾಸಕ್ಕೆರೆ ಬರ್ಪೇರಿ ಈ ರಸ್ತೆ ಅಲ್ಲಿ ನೆತ್ತ ಬಗ್ಗೆ ಇಟ್ಟು ಚೂರ್ಲ ಗಮನ ಕೊಡ್ಪಿಜರು ಓಕೆ ಐದು ಬೊಕ್ಕ MP ಬರ್ಪೇರು ಬೊಕ್ಕ ಮುರಾಣಿ ಮಿನಿಸ್ಟ್ರ್ ಪೋಯ್ರು ಧರ್ಮಸ್ಥಳ ಬತ್ತು ನೆಟ್ಟನೆ ಪೋಯ್ರು ಏರ್ ಮಿನಿಸ್ಟ್ರ್ ಅಂದ ಆದಿಪ್ಪು ದಯಪಂಡ ಅಕ್ಲ ಪೂರ ಅಂಚೆ ಪೂರ ಸ್ಪಾಟ್ ಉಂತಾವ್ಜರಿ ಅಕ್ಲ ನೆಟ್ಟು ಬರ್ಪಣತ ಎಸ್ಕೋಟ್ ಬರ್ಪ ಇಟ್ಟೆ ರಪ ರಪ ಪೋಪಣತ ಒಂದು ಪೂರ ಗಮನ ತುಂಜರು ಇದು ನೋಡಿ, ಇದು ವಾಸ್ತವ.
ಇಲ್ಲಿ ಎಲ್ಲರೂ ಬರ್ತಾರೆ. ಈಗ ಧರ್ಮಸ್ಥಳಕ್ಕೆ ಬರುವುದು ಮ್ಯಾಕ್ಸಿಮಮ್ ಯಾತ್ರಾರ್ಥಿಗಳು ಚಾರ್ಮಾಡಿ ಘಾಟ್ನಿಂದ ಕೆಳಗಿಳಿದು ಅಲ್ಲಿಂದ ಲೆಫ್ಟ್ ತಗೊಂಡು ಈ ರೋಡ್ನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರಾರ್ಥಿಗಳು ಬರ್ತಾರೆ. ಆದರೆ ಈ ರಸ್ತೆಯ ನಿಜವಾದ ಪರಿಸ್ಥಿತಿ, ಈ ಮೋರಿಯ ನಿಜವಾದ ಪರಿಸ್ಥಿತಿ ಹೀಗಿದೆ ಅಂತ ತುಂಬ ಜನ ಗೊತ್ತಿಲ್ಲ. ಮೇಲ್ಗಡೆ ಮೋರಿ ಕುಸಿದಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಆದ್ದರಿಂದ ಏನೋ ಸ್ವಲ್ಪ ಆಗಿರ್ಬೋದು. ಬೋರ್ಡ್ ಉಂಟಲ್ಲ, ಒಂದು 2 ಧ್ವಜ ಉಂಟು ಕೆಂಪದ್ದು, ಆನಂತರ ಒಂದು ಬಲೆ ಉಂಟು, ಏನಾಗಲಿಕ್ಕಿಲ್ಲ, ಒಂದು ಕಾಷನ್ ಇದ್ದೊಂದು ಬೆಲ್ಟ್ ಉಂಟು, ಏನಾಗಲಿಕ್ಕಿಲ್ಲ ಅನ್ನುವಂಥ ಯೋಚನೆ. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ, ಇದು ಒಂಜರೆಬೈಲಿನ ಪರಿಸ್ಥಿತಿ. ಇದರ ಜೊತೆಗೆ ಈ ಮೋರಿಯ ಪಕ್ಕದಲ್ಲೇ ಮೋರಿಸೆಲ್ಲ ಏನ್ಸೆಲ್ಲ ಸ್ವಲ್ಪ ಲೆಫ್ಟಿಗೆ ಹೋದರೆ ಅಥವಾ ರೈಟಿಗೆ ಹೋದರೆ ಏನಾಗುತ್ತೆ ನೋಡುವ. ಈಗ ನಿಮಗೆ ಕಾಣ್ತಿದ್ದಲ್ಲ ಒಂಜರೆಬೈಲಿನ ಮೋರಿ ಕುಸ್ತಿರೋದು, ಅದಕ್ಕಿಂತ ಸ್ವಲ್ಪ ಕೇವಲ ಒಂದು 50 ಮೀಟ್ರ್ ಇಲ್ಲ 30 ಮೀಟ್ರ್ ಇರ್ಬೋದು ಅದರಷ್ಟು ದೂರದಲ್ಲಿ ಮತ್ತೊಂದು ನೋಡಿ. ಇಲ್ಲಿ ಬೈಲಿಕ್ಕೆಲ್ಲ ಏನಿಲ್ಲ, ಯಾಕೆಂತಂದರೆ ಮೋರಿಯೇ ಇಲ್ಲ ಅಂತ. ಇಲ್ಲಿ ಕೆಳಭಾಗ ನೋಡಿ ಪ್ರಪಾತ, ನೇರ ಹೋದರೆ ತೋಡಿಗೆ ಕೈಕಾಲು ಮುಖ ತೊಳ್ಕೊಳ್ಳೋದು ಮತ್ತು ಕಾರ್ಯಕ್ರಮ ಶುರುವೆ. ಇದು ಪರಿಸ್ಥಿತಿ ಅಂತ, ಹೇಗಿದೆ ಪರಿಸ್ಥಿತಿ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ವಾಸ್ತವ ಸ್ಥಿತಿಗತಿ. ಈ ಒಂದು ರಸ್ತೆಯಲ್ಲಿ ಸಾಗುವಾಗ ನಮಗೆ ಕಂಡುಬರುವಂತಹ ಮೇಜರ್ ಸ್ಪಾಟ್ಗಳಿದು. ಈ ರಸ್ತೆಯಲ್ಲಿ ಸಾಗುವಾಗ ಕಂಡುಬರುವಂತಹ ಮೇಜರ್ ಮೋರಿಗಳ ವಿಷಯದಲ್ಲಿ ನಾವೀಗ ಈ ವರದಿಯನ್ನು ಮಾಡಿರುವಂಥದ್ದು. ಒಂದು ತೆಪ್ಪದಗುಂಡಿ, ಇನ್ನೊಂದು ಪಿಲತ್ತಡ್ಕ, ಮತ್ತೊಂದು ಒಂಜರೆಬೈಲು, ಮತ್ತು ಒಂಜರೆಬೈಲಿಗಿಂತ ಸಮೀಪದಲ್ಲಿರುವಂತಹ ಒಂಜಿ ಮುಕ್ಕಾಲು ಬೈಲು ಅಂತ ಏನಾದರೂ ಕರೆಯುವ ನದಿಗೆ ಅಷ್ಟೇ, ಏನು ಜಾಸ್ತಿ ದೂರ ಇಲ್ಲ, ಒಂದು 50 ಮೀಟ್ರ್ ದೂರದಲ್ಲಿರುವಂಥ ಇದು ಆಪತ್ತಿನಲ್ಲಿದೆ. ಇಲ್ಲಿ ಪ್ರಯಾಣಿಕರು ವೇಗವಾಗಿ ಸಾಗ್ತಾರೆ. ಪ್ರಯಾಣಿಕರು ಸಾಗುವಂಥ ಸಂದರ್ಭದಲ್ಲಿ ತೊಂದರೆಗಳಾಗಬಹುದು, ಬಹಳಷ್ಟು ಅಪಾಯಗಳುಂಟು. ಪ್ರಾಣಾಪಾಯಗಳು ಸಂಭವಿಸಲಿಲ್ಲ ಅಂತ ಬಿಟ್ಟರೆ ಬಹಳ ದೊಡ್ಡ ಮೇಜರ್ ಇಂಜುರಿಗಳಾಗಿದ್ದಂಥದ್ದಿದೆ. ಲಕ್ಷ ಖರ್ಚು ಮಾಡಿದವರಿದ್ದಾರೆ. ತಾನು ಅಪಘಾತಕ್ಕೊಳಗಾಗಿ ಲಕ್ಷ ಖರ್ಚು ಮಾಡಿದವರಿದ್ದಾರೆ. ಬಹಳಷ್ಟು ಬಾರಿ ಸರ್ವೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಥಳೀಯರು ಹೇಳ್ತಾರೆ. ಈ ಮೇಲ್ನೋಟಕ್ಕೆ ನೋಡುವಾಗ ಮೋರಿ ಗಟ್ಟಿ ಇದೆ ಅಂತ ತುಂಬ ಜನ ಹೇಳಿದರು. ಆದರೆ ಒಳಭಾಗದ ಸಿಚುವೇಶನ್ ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನಮ್ಮ ನಾಗರಿಕರ ಪ್ರಾಣ ರಕ್ಷಣೆಗಾಗಿ, ನಮ್ಮ ನಾಗರಿಕರ ಜೀವದ ರಕ್ಷಣೆಗಾಗಿ ಮಾಡಿರುವಂಥ ವರದಿ. ದಯವಿಟ್ಟು ಸಂಬಂಧಪಟ್ಟವರು PW ಇಲಾಖೆಯೋ ಅಥವಾ ಗ್ರಾಮ ಪಂಚಾಯಿತಿಯೋ ಅಥವಾ ಇನ್ಯಾರು ಸಂಬಂಧಪಟ್ಟವರು ದಯವಿಟ್ಟು ಆದಷ್ಟು ಬೇಗ ಈ ಕಾರ್ಯವನ್ನು ಕೈಗೊಳ್ಳಿ. ಮುಂದಿನ ಇಲ್ಲಿ ಪಾದಯಾತ್ರೆಯೆಲ್ಲ ಈ ಕಡೆಯಿಂದನೇ ಹೋಗೋದು ಜನಗಳು. ಆ ಟೈಮ್ನಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ವೆಹಿಕಲ್ಸ್ ಕೂಡ ಬರ್ತವೆ. ಈ ಎಲ್ಲ ಸಂದರ್ಭದಲ್ಲಿ ಆಪತ್ತು ಎದುರಾಗ್ಬೋದು. ಅದನ್ನೆಲ್ಲ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗ PWD ಇಲಾಖೆ ಇರ್ಬೋದು ಅಥವಾ ಪಂಚಾಯತ್ ಇರ್ಬೋದು, ಇನ್ನಿತರ ಯಾವುದೇ ಇಲಾಖೆಗಳಿರ್ಬೋದು, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಶಾಸಕರು, MP ಗಳು ಯಾರೇ ಆಗಿರಲಿ, ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಿ. ಆದಷ್ಟು ಬೇಗ ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ ಅನ್ನುವಂತಹ ವಿನಂತಿಯನ್ನು ನಾಗರಿಕರ ಪರವಾಗಿ ಸುದ್ದಿ ಕೇಳ್ತಾ ಇದೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಒಂಜರೆಬೈಲು, ಪಿಲತ್ತಡ್ಕ ಮತ್ತು ತೆಪ್ಪದಗುಂಡಿ, ಮುಂಡಾಜೆ ಧರ್ಮಸ್ಥಳ ರಸ್ತೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583 714, 890
417-3914. Email chetanabeautystudio@gmail.com. Web www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.